ಬಾರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಹಿರಿಯೂರಿನಲ್ಲಿ ಏಪ್ರಿಲ್ 5 ಗುರುವಾರದಂದು ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಜಯಂತ್ಯೋತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಿರಿಯೂರು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯೂರು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಡಿ ಸುಧಾಕರ್ ಅವರು ತಿಳಿಸಿದ್ದಾರೆ. ಹಿರಿಯೂರು ನಗರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಾವು ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೂ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಎಂಬ ಅಪಾರ ನಂಬಿಕೆಯಿಂದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಜಯಂತ್ಯೋತ್ಸವ ನಡೆಸಲು ಡಿಕೆ ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ ಎಂದು ತಿಳಿಸಿದವರು, ಈ ನಂಬಿಕೆಯನ್ನು ಉಳಿಸಿಕೊಳ್ಳಲು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಎಂಬುದಾಗಿ ಡಿ ಸುಧಾಕರ್ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಮಾಜಿ ಶಾಸಕರಾದ ಡಿ ಸುಧಾಕರ್, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಂಶು ನೀಸಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜಯ್ ಕುಮಾರ್, ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ಜೆ ರಮೇಶ್, ಅಮೃತೇಶ್ವರ ಸ್ವಾಮಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸುಜಾತ, ಮಹಿಳಾ ಘಟಕದ ಅಧ್ಯಕ್ಷರಾದ ಎಂಎಸ್ ಗೌರಿ ಮುರಳೀಧರನ್ ಹಿರಿಯೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಖಮಣಿ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ರಜಿಯಾ ಸುಲ್ತಾನಾ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ನಂದಿನಿಗೌಡ, ಅಭಿಮತ ಕನ್ನಡ ವಾರ ಪತ್ರಿಕೆಯ ಸಂಪಾದಕರು ಹಾಗೂ ಪತ್ರಿಕಾ ಸಂಘದ ಅಧ್ಯಕ್ಷರು, ಎಸ್ಟಿ ಘಟಕದ ಅಧ್ಯಕ್ಷರು ಜಿಎಲ್ ಮೂರ್ತಿ, ಗಿಡ್ಡೋಬನಹಳ್ಳಿ ಅಶೋಕ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹನುಮಂತ, ಧನುಷ್, ಗಿರೀಶ್, ಜ್ಞಾನೇಶ್, ಕಾರ್ಮಿಕ ವಿಭಾಗದ ಶಿವಕುಮಾರ್ ವಿ, ಗಾಂಧಿನಗರದ ಮಹಂತೇಶ್, ಕೋಳಿ ಪ್ರಭು ಯಾದವ್, ಕೃಷ್ಣ ಪೂಜಾರ್, ಐಮಂಗಳ ಹೋಬಳಿಯ ಐಮಂಗಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಳ್ಳಹಟ್ಟಿ ಹರೀಶ್, ಬಾಳೆಕಾಯಿ ಮಂಡಿ ಗೀತಾ, ಸುಬ್ರಮಣಿ, ಹಿರಿಯೂರು ನಗರದ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರುಗಳು ಹಾಗೂ ಹಿರಿಯೂರು ತಾಲೂಕಿನ 33 ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಅಂಬೇಡ್ಕರ್ ಸ್ವಾಭಿಮಾನಿ ಸೇನಾ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರಪ್ಪ, ಶಿವರಂಜನಿ, ಮೊದಲ ಮರಿಯಾ, ಮಮತಾ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ನಾನು ಕಾಂಗ್ರೆಸ್ ಅಂತ ಹೇಳಿ ಮೆಂಬರ್ಶಿಪ್ ಅದಕ್ಕೆ ವಿ ಆರ್ ಪ್ರೌಡ್ ಟು ಬಿ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ಪೀಪಲ್. ಅದರಿಂದ 5ನೇ ಕಾರ್ಯಕ್ರಮ ಇಟ್ ಈಸ್ ನಾಟ್ ಚಾಲೆಂಜ್ ಫಾರ್ ಮೀ ಓನ್ಲಿ, ನಾನೊಬ್ಬರಿಗೆ ಚಾಲೆಂಜ್ ಇಲ್ಲ, ಇಟ್ ಈಸ್ ಚಾಲೆಂಜ್ ಫಾರ್ ಯು, ಫಾರ್ ಆಲ್ ಬೋತ್. ಎಲ್ಲರಿಗೂ ಚಾಲೆಂಜ್ ಏನ್ರಿ ಇವತ್ತಿದ್ರೆ ನೀನು ನೀವು ಮೆಂಬರ್ಶಿಪ್ ಯಾರು ಮಾಡಿಲ್ಲ. ಭಾನುವಾರ, ಸೋಮವಾರ, ನಾಳೆ ಶನಿವಾರ ಒಂದು ಹಬ್ಬ, ಭಾನುವಾರದಿಂದ ನೀವು ಮತ್ತೆ ಭಾನುವಾರ ಸೋಮವಾರ 2 ದಿವಸ ಕಷ್ಟಪಟ್ಬಿಟ್ರೆ ಕಷ್ಟಪಡಿ. ನಾನು 5 ವರ್ಷ ಸುಖವಾಗಿರ್ತೀನಿ. ಈಗಾಗಲೇ ನಾವು 5 ವರ್ಷ ಕಷ್ಟಪಡ್ತಾ ಇದ್ದೆ. ನಾನು ರಿಕ್ವೆಸ್ಟ್ ಇಷ್ಟೇ, ನಾನು ನನಗೋಸ್ಕರ ಎಲ್ಲ ಮಾಡ್ಕೊಂತ ಇದ್ದೆ. ಐ ಆಮ್ ದ ಲಾಸ್ಟ್ ಪರ್ಸನ್ ಫಾರ್ ಮೈ ಸೆಲ್ಫ್. ನಾನು ನನಗೋಸ್ಕರ ಯಾವತ್ತೂ ನಾನು ದುಡಿಯೋದೇ ಇಲ್ಲ. ನಮ್ಮ ಜಿಲ್ಲೆ ವಿಶೇಷವಾಗಿ SC ಮತ್ತು ST ಇರ್ತಕ್ಕಂಥ ಜಿಲ್ಲೆ, ಹಿಂದುಳಿದ ವರ್ಗದ ಇರ್ತಕ್ಕಂಥ ಜಿಲ್ಲೆ. ಏನಾದರೂ ನನ್ನಿಂದ ಒಂದು ಅಲ್ಪ ಸಹಾಯ ಆಗಲಿ, ಕ್ಷೇತ್ರ ಉದ್ಧಾರ ಆಗಲಿ ಬಿಟ್ಟರೆ ಇವತ್ತು ಯುಗಾದಿ ಹಬ್ಬದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಯಾವುದೇ ಪರ್ಸನಲ್ ಇಲ್ಲ, ಇದೆಲ್ಲರಿಗೂ ಗೊತ್ತಿದೆ. ಅದರಿಂದ ಸಾಥ್ ಕೊಡಬೇಕು. ಬಹಳಷ್ಟು ಜನ ಪ್ರಾಮಾಣಿಕವಾಗಿ ಮಾಡಿದರೆ, ಬಹಳಷ್ಟು ಜನ ಇನ್ನು ಸರಿಯಾಗಿ ಟಾರ್ಗೆಟ್ ಅನ್ನು ರೀಚ್ ಮಾಡಿಲ್ಲ. ಎಲ್ಲರೂ ಮನಸ್ಸು ಮಾಡಿದ್ರೆ ನಾವು ಒಂದು ಲಕ್ಷ, ಈಗ 15 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನು 15 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ವೀಕ್ ಇದೆ ದಯಮಾಡಿ ಯಾರು ಟಾರ್ಗೆಟ್ ಅನ್ನು ರೀಚ್ ಮಾಡಿಲ್ಲ, 15ರೊಳಗೆ 5ನೇ ತಾರೀಕು ಆದ್ಮೇಲೆ 10 ಡೇಸ್ ಟೈಮ್ ಇದೆ, ಇದನ್ನ ಮಾಡಲೇಬೇಕು. ಅಟ್ಲೀಸ್ಟ್ ನಿಮ್ಮ ಬೂತ್ಗಳಲ್ಲಿ ಈಗ ಚೆನ್ನಾಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಶಿವು ಅವ್ರವ್ರ ಊರಲ್ಲಿ ಅವ್ರವ್ರ ಕೆಲಸ ಮಾಡಿದ್ರೆ ಬೇರೆ ನಾವು ಅವಶ್ಯಕತೆ ಇಲ್ಲ. ನನಗೆ ಯಾರು ನನಗೆಲ್ಲರೂ ಒಂದೇ, ನಾನು ಅವನು ಹೆಚ್ಚು ಇವ್ರು ಹೆಚ್ಚು. ಈಗ ಬಹಳ ಜನ ಕೆಲಸ ಮಾಡಿದ್ದಾರೆ, ಹೆಸರು ಬಹಳ ಇದಾವೆ.
ನಾನೆಲ್ಲ ಇದೆಲ್ಲ ಆದ್ಮೇಲೆ ಅವರೆಲ್ಲ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿದ್ದೀನಿ. ಯಾರು ಸ್ಟ್ರಗಲ್ ಹಾರ್ಡ್, ಯಾರು ಹೆಚ್ಚು ಮಾಡಿದ್ದಾರೆ, ಯಾರು ಎಲ್ಲದೂ ನನ್ನ ತಲೆಯಲ್ಲಿದೆ. 100 ಅವ್ರನ್ನ ಗುರುಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಯಾರು ದುಡಿತಿದ್ದಾರೆ, ಯಾರು ದುಡಿದಿದ್ದಾರೆ ಅವರೇ ಮುಂದೆ ನನ್ನ ಮುಂದೆ ಕುರ್ಚಿಯಲ್ಲಿ ಕುತ್ಕೊಳ್ಳೋದು. ಸತ್ಯ ಹೇಳ್ತೀನಿ, ಯಾವುದು ನಡೆಯಲ್ಲ. ದಿ ಫಿಟ್ಟೆಸ್ಟ್ ವಿಲ್ ಸರ್ವೇ. ಯಾರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ, ದೇ ಓನ್ಲಿ ಎಲಿಜಿಬಲ್. ನಾಯಕರಲ್ಲಿ ಸ್ವಾಮಿ ಮಾಡಿದಷ್ಟು ನೀಡಿ ಭಿಕ್ಷೆ. ಅದರಿಂದ 5ನೇ ತಾರೀಕಿಗೆ ಇದು ಒಟ್ಟು ಅಂದ್ರೆ ಸುಮ್ಮನೆ ಫಿಕ್ಸ್ ಮಾಡಿ ಕೊಟ್ಬಿಟ್ರೆ ನಮ್ಮ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಸುಧಾಕರ್ ಮತ್ತು ಅಲ್ಲಿರ್ತಕ್ಕಂಥ ಗುಂಪು ಈ ಕಾರ್ಯಕ್ರಮದ ಯಶಸ್ವಿ